ದೇರ್ಲಕಟ್ಟೆಯಲ್ಲಿರುವ ಕ್ಷೇಮ ಕ್ಯಾಂಪಸ್ಸಿನ ನಿಟ್ಟೆ ಗ್ರೌಂಡಿನಲ್ಲಿ ಶನಿವಾರ ನಿಟ್ಟೆ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯದ 8ನೇ ವಾರ್ಷಿಕ ಘಟಿಕೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಜಪಾನಿನ ಮಿಯಾಜಾಕಿ ವಿಶ್ವವಿದ್ಯಾನಿಲಯದ ಅಧ್ಯಕ್ಷರಾದ ಸುಯೋಮು ಇಕನೋಯಿ ಅವರು ಮಾತನಾಡಿ, ಮಂಗಳೂರು ಅಂದರೆ ಶಿಕ್ಷಣದ ಕ್ರಾಂತಿ ಹಾಗೂ ಪರಿಸರದ ಕಾಳಜಿಯನ್ನ ಹೊಂದಿರುವ ಪ್ರದೇಶವಾಗಿದೆ. ಇಲ್ಲಿ ರಾಷ್ಟ್ರೀಯ ಸಂಸ್ಥೆಗಳಂತೆ ನಿಟ್ಟೆ ವಿಶ್ವವಿದ್ಯಾನಿಲಯ ಕಾರ್ಯಾಚರಿಸುತ್ತಾ ವಿದ್ಯಾರ್ಥಿಗಳನ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಸಮಗ್ರವಾಗಿ ತೊಡಗಿಸಿ ಯಶಸ್ವಿ ಜೀವನ ರೂಪಿಸುವುದರೊಂದಿಗೆ ವೃತ್ತಿಯಲ್ಲಿ ನಾಯಕತ್ವದ ಗುಣಮಟ್ಟವನ್ನ ಬೆಳೆಸುತ್ತಾ ಬರುತ್ತಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ವ್ಯವಸ್ಥೆಯ ಬದಲಾವಣೆಗಳ ಜೊತೆಗೆ ಪ್ರಾಯೋಗಿಕ ಕೌಶಲ್ಯಗಳು ಬದಲಾಗುತ್ತಿವೆ. ಅದಕ್ಕೆ ಅನುಗುಣವಾಗಿ ಜ್ಞಾನ ವಿನಿಯೋಗದ ಜೊತೆಗೆ ಅನುಭವ ಹೊಂದಲು ನಿಟ್ಟೆ ವಿವಿ ಮತ್ತು ಜಪಾನಿನ ಮಿಯಾಜಾಕಿ ವಿಶ್ವವಿದ್ಯಾನಿಲಯ ವಿನಿಮಯ ಮಾಡಿಕೊಂಡಿದೆ. ಈ ಮೂಲಕ ಕ್ಷಯರೋಗ ಮತ್ತು ಕುಷ್ಠರೋಗದ ಪರಿಶೀಲನೆಯ ವಿಧಾನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಎಂದರು. A part of this social novel project that signifies the India-Japan friendship. The higher the proportion of creative leaders in the medical field, the higher would be their potential for success in the advances of diagnosis, treatment, and the research of discovering new avenues in healthcare. It is a matter of pride and satisfaction for me that all the points which I mentioned are effectively implemented by my university. For example, the government of Japan in the year of 2015 introduced Asia-specific project called Sakura Science Plan, which invites young researchers from Asian countries to visit Japan and have a first-hand exposure to advanced technology and research undertaken in Japan. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಎನ್ ವಿನಯ್ ಹೆಗ್ಡೆ ಅವರು ವಹಿಸಿಕೊಂಡಿದ್ರು. ಸಹ ಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ, ಆಡಳಿತ ಸಹ ಕುಲಪತಿಗಳಾದ ವಿಶಾಲ್ ಹೆಗ್ಡೆ, ಸಹ ಕುಲಪತಿ ಪ್ರೊಫೆಸರ್ ಎಂಎಂಎಸ್ ಮೂಡಿತ್ತಾಯ, ಕುಲಸಚಿವೆ ಪ್ರೊಫೆಸರ್ ಆಲ್ಕಾ ಕುಲಕರ್ಣಿ, ಪರೀಕ್ಷಾಂಗ ಕುಲಸಚಿವ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ, ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಡೀನ್ ರಾದ ಡಾಕ್ಟರ್ ಪ್ರಕಾಶ್, ವೈಸ್ ಡೀನ್ ಹಾಗೂ ಎಲ್ಲಾ ವಿಭಾಗದ ಕಾಲೇಜಿನ ಪ್ರಾಂಶುಪಾಲರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಿಟ್ಟೆ ಪರಿಗಣಿಸಲಾಗಿರುವ ವಿವಿ ಈ ಬಾರಿ ಗೌರವಯುತ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನ ಅಮೆರಿಕಾದ ಪೆನ್ಸಿಲ್ವೇನಿಯಾದ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕಂದಾವರ ನಾರಾಯಣ್ ಶೆಟ್ಟಿ ಹಾಗೂ ಅಶೋಕ್ ಲೇಲ್ಯಾಂಡ್ ಸಮೂಹ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ವಿನೋದ್ ಕೆ ದಾಸ್ರಿ ಅವರಿಗೆ ಪ್ರದಾನ ಮಾಡಲಾಯಿತು. ಡಾಕ್ಟರ್ ಆಫ್ ಫಿಲಾಸಫಿಯಲ್ಲಿ 20, ವೈದ್ಯಕೀಯದಲ್ಲಿ 196, ದಂತವೈದ್ಯಕೀಯದಲ್ಲಿ 138, ಫಾರ್ಮಸಿಯಲ್ಲಿ 168, ನರ್ಸಿಂಗ್ನಲ್ಲಿ 87, ಫಿಸಿಯೋಥೆರಪಿಯಲ್ಲಿ 78, ಅಪ್ಲೈಡ್ ಹೆಲ್ತ್ ಸೈನ್ಸ್ನಲ್ಲಿ 73, ಪತ್ರಿಕೋದ್ಯಮ ವಿಭಾಗದಲ್ಲಿ 30 ಹಾಗೂ ಬಯೋಲಾಜಿಕಲ್ ಸೈನ್ಸ್ ವಿಭಾಗದಲ್ಲಿ 65 ಸೇರಿದಂತೆ ಒಟ್ಟು 855 ಮಂದಿ ವಿದ್ಯಾರ್ಥಿಗಳು ಪದವಿ ಪ್ರದಾನವನ್ನ ಪಡೆದುಕೊಂಡರು. ನಿಟ್ಟೆ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯ ಹಾಗೂ ದತ್ತಿ ನಿಧಿಯಿಂದ ಒಟ್ಟು 16 ಚಿನ್ನದ ಪದಕಗಳು, ಸ್ನಾತಕ ಪೂರ್ವ ಹಾಗೂ ಸ್ನಾತಕೋತ್ತರ ಸೇರಿದಂತೆ 43 ಮೆರಿಟ್ ಸರ್ಟಿಫಿಕೇಟ್ಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಯಿತು. ಆರೀಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.